ಒಂದು ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದು ಬೇಡ ಇತ್ತು ಅಂತ ಹೇಳಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಸಂವಿಧಾನ ಸಂಗತಿ ಅಂತ ಹೇಳಿದರೆ ಕರ್ನಾಟಕ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರನ್ನು ಬೆಂಬಲಿಸುವವರ ಬಾಯಿಂದ ಆ ಪಾಕಿಸ್ತಾನ ಸಂಪರ್ಕ ಕಡ್ಕೊಳ್ಳಿ ಅಂತೇಳಿ ಬಂತಲ್ಲ, ಅದೇನು ಸಣ್ಣ ವಿಚಾರಗಳಲ್ಲ. ಅದು ಒಂದು ರೀತಿ ಪರಿಶೀಲನೆ ಮಾಡಬೇಕಾದ ವಿಚಾರ. ಸಹಜವಾಗಿ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸಾಗಿ ನೋಡಬೇಕನ್ನುವ ಕಾರಣಕ್ಕೆ ಕ್ರಿಕೆಟ್ ನಡೆದಿದೆ. ಆದರೆ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ಇಲ್ಲ ಹಾಗಾಗಬಾರ್ದು, ಪಾಕಿಸ್ತಾನದೊಂದಿಗೆ ಸಂಪರ್ಕವನ್ನೇ ಕಳ್ಕೊಡ್ಬೇಕು, ಪಾಕಿಸ್ತಾನ ಜೊತೆಯಲ್ಲಿ ಆಟ ಆಡಬಾರ್ದು ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಆ ಹೇಳ್ತಾ ಇರುವವರ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ದನ್ನು ಬೆಂಬಲಿಸುವವರ ಬಾಯಿಂದ ಪಾಕಿಸ್ತಾನದ ಸಂಪರ್ಕ ಕಟ್ಕೊಳ್ಳಿ ಅಂತ ಹೇಳಿದ್ರಿಂದಾಗಿ ಅದೊಂದು ರೀತಿ ಸ್ವಾಗತಾರ್ಹ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಕ್ರೀಡೆಯನ್ನು ಕ್ರೀಡೆಯಾಗಿ ಪರಿಗಣಿಸಬೇಕು ಅಂತ ಹೇಳುವವರು, ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದರ ಅವಶ್ಯಕತೆಗಳಿಲ್ಲ ಅಂತ ಹೇಳುವವರು, ಇವರಿಬ್ಬರ ಮಧ್ಯೆ ಚರ್ಚೆ ಆಗ್ತಿದೆ. ಆ ಚರ್ಚೆ ಆಗ್ತಾ ಇರುವಾಗಲೇ ಪಾಕಿಸ್ತಾನದ ಸಂಪರ್ಕವನ್ನು ಕಡ್ಕೊಳ್ಬೇಕಿತ್ತು ಅಂತೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಹೇಳಿದ್ದು ಸ್ವಾಗತಾರ್ಹ ಅಂದೆ ನಾನು.